ಅಲ್ಲ, ಒಂದು ಒಳ ಒಪ್ಪಂದ ರಾಜಕೀಯ ಮಾಡ್ಯಾರ ಅಂತ ನಂಗೆ ಒಂದು ಅನುಮಾನ ಇದೆ. ಆದರೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಭಾಳ ಲೋಪಗಳಿತ್ತು. ಕೆಲವೊಂದು ಬೂತ್ ಕಮಿಟಿ ಇರಲಿಲ್ಲ, ಪಾರ್ಟಿ ಆರ್ಗನೈಸೇಷನ್ ಇರಲಿಲ್ಲ. ಅವೆಲ್ಲ ಸರಿ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ಅದು ಸೋಲಕ್ಕೆ ಕಾರಣ ಆಗಿದೆ. ಇದು ಶ್ರಮ ವಿಚಾರ ಅಂತ ನಾವು ಭಾವಿಸ್ತೀವಿ. ಮುಂದೆ ಮತ್ತೆ ಮಾಡೋಣ, ಮುಂದೆ ಆರ್ಗನೈಸ್ ಮಾಡೇ ಮಾಡ್ತೀವಿ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಾವು ಎಲ್ಲ ಸರಿ ಮಾಡ್ಕೊಂಡು ನಾವು ಮತ್ತೆ ಮಾಡ್ತೀವಿ. ಬಿಜೆಪಿಯವರು ಕಾಂಗ್ರೆಸ್ಸಿಗೆ ವೋಟ್ ಹಾಕಿ JDSಗಂತೂ ಹಾಕಬೇಡಿ ಅಂತ ಕ್ಯಾಂಪೇನ್ ಮಾಡಿದರು. ಅದೇನಾದರೂ ನಿಮಗೆ ಹೊಡ್ತಾ ಬಿತ್ತಾ ಅಂತ? ಎಲ್ಲ ಆ ಥರ ಮಾಡಿದ್ದಾರೆ. ಅವ್ರಿಗೆ ಉದ್ದೇಶ ಏನು? ಕೆಲವೊಂದು BJP ಎಲ್ಲರೂ ಅಲ್ಲ, ಕೆಲವರು ಒಂದು ಸ್ವಲ್ಪ ಜನ ಲೀಡರ್ಶಿಪ್ ವಹಿಸೋರು ಆ ಥರ ಮಾಡಿದ್ದಾರೆ ಅಂತ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಇಲ್ಲಾಂದರೆ ನೀವು ಪಕ್ಷ ಬಿಟ್ಟಿದ್ದು ಹೊಡ್ತಾ ಬಿತ್ತಾ ಏನಾದರೂ? ಅಲ್ಲ, BJP ನಾನೇ ಕಟ್ಟಿ ಬೆಳೆಸಿದ್ದಲ್ಲ ಸರ್. ಇವತ್ತು ನಾನೇ ಇಲ್ಲಿ ಮೂಡಿಗೆರೆ ಗಲ್ಲಿಗೆಲ್ಲ ಕಟ್ಟಿ ಬೆಳೆಸಿದ್ದು. ಮತ್ತು ಅದು ಹಾಗಾಗಿ ನಾನು ಯಾರನ್ನೂ ಕರೆಯೋಕ್ಕೆ ಹೋಗಲ್ಲ. ನಾನು ಪಾಡಿಂದ ಬಂದೇನೆ ಅಷ್ಟೇ. ಅವರೆಲ್ಲ ಅಲ್ಲೇ ಉಳ್ಕೊಂಡ್ರು. ಹಾಗಾಗಿ ಅದು ಕಾರಣ ಇದೆ. ಈಗ CT ರವಿ ಅವರು ನಿಮ್ಮ ಬಗ್ಗೆ ನಿಮಗೆ ಪಕ್ಷ ಟಿಕೆಟ್ ಕೊಡಲಿಕ್ಕೂ ಹಿಂದೇಟು ಮಾಡಿ ನಿಮಗೆ ಒಳತಂತ್ರ ಮಾಡಿದರು. ನೀವು ಒಂದು ಮಾತು ಹೇಳಿರಿ ಹಿಂದೆ, ಯಡಿಯೂರಪ್ಪ ಸ್ವಿಚ್ ಆಫ್ ಮಾಡ್ತು ಅಂದರೆ CT ರವಿ ಹೋಗ್ತಾರೆ. ಬಟ್ ಇದೇ ಸ್ಕ್ರಿಪ್ ಆಯ್ತಲ್ಲ, ಇದಕ್ಕೆ ಏನು ಹೇಳ್ತೀರಾ? ಸತ್ಯ ವಿಚಾರ. ಸ್ವಿಚ್ ಆಫ್ ಮಾಡಲಿಲ್ಲ, ಮಾಡಿದರೆ ಇವತ್ತೇ ಬರೋದು, ಆಯಿತಾ? ಆದರೆ ನಾನು ಮಾತು ಸತ್ಯ ಅಂತ ನನಗೆ ಗೊತ್ತಿತ್ತು. ಹಾಗೆ ಆಗುತ್ತಂತ ಅದು ಈಗ ಆಗಿದೆ. ಅದನ್ನು ಅವರು ಅನುಭವಿಸ್ತಾರೆ. ಹಾಗೆ CT ರವಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅದು ನನ್ನನ್ನು BJPಯಿಂದ ಕಳಿಸಿದರು. CT ರವಿಯವರು ನನ್ನನ್ನು BJPಯಿಂದ ಕಳಿಸಿದ್ದಾರೆ. ಆಗ ಅವರು ಕ್ಷೇತ್ರದಿಂದ ಖಾಲಿ ಮಾಡಬೇಕಾಗತ್ತೆ. ಅದು ಇನ್ನು ಮುಂದೆ ವೀರಶೈವ ಲಿಂಗಾಯತರ ಕ್ಷೇತ್ರ. ಇನ್ನು ಮುಂದೆ ಈ ಗಳಿಗೆ ನಿನ್ನೆಯಿಂದ ಅದು ವೀರಶೈವ ಲಿಂಗಾಯತರ ಕ್ಷೇತ್ರ. ಇವರು ದತ್ತಮಾಲೆ ಇರ್ಬೋದು ಅಥವಾ ಬೇರೆ ಬೇರೆ ಎಂಥದ ಐತರ ಘಟನೆಗಳನ್ನ ಇಟ್ಕೊಂಡು ಇರ್ಬೋದು, ಮೋಟಿವೇಟ್ ಮಾಡ್ಕೊಂಡು ಇನ್ನು ಮುಂದೆ ಆಗಲ್ಲ. ಇದು ಇನ್ನು ಮುಂದೆ ಅದು ವೀರಶೈವ ಲಿಂಗಾಯತ ಕ್ಷೇತ್ರ. ನಿನ್ನೆಯಿಂದ ಯಾವುದೇ ಕಾರಣಕ್ಕೂ ಒಕ್ಕಲಿಗ ಜನಾಂಗದ 6,000 ಜನ ಅಲ್ಲಿ. ಅದು ನಿನ್ನೆಗೆ ಅವ್ರ ಕ್ಷೇತ್ರ ಅವರೇ ಖಾಲಿ ಮಾಡೋರು. ನನ್ನನ್ನು BJPಯಿಂದ ಖಾಲಿ ಮಾಡಿಸ್ತಾರೆ. ಅವರು ಕ್ಷೇತ್ರನ ಖಾಲಿ ಮಾಡೋಕ್ಕಾಗುತ್ತೆ. ಬಟ್ ಇಡೀ BJPನೇ ಸ್ವೀಪ್ ಆಗೋಕ್ಕೆ ಕಾರಣ ನಿಮ್ಮನ್ನು ಹೊರಗೆ ಹಾಕಿದ್ದೇ ಒಂದು. ಹೌದು, ನನ್ನ ಹೊರಗೆ ಹಾಕಿದ್ದಕ್ಕೆ ಭಾಳ ಒಬ್ಬರು ಸಾಮಾನ್ಯ ಜನ ಹೇಳ್ತಾರೆ, ಕುಮಾರಸ್ವಾಮಿ ಕೈ ಬಿಟ್ಟು ಕಾರಣಕ್ಕಾಗಿ 5 ಹೋಗುತ್ತೆ ಅಂತ ಅವ್ರು ಹೇಳಿದರು. ಒಬ್ರು ಯಾರೋ ಹೇಳಿದರು, ಕನಗಿರಿ ಪಾಪಣ್ಣ ಅಂತ. ಅವ್ರನ್ನ ಬಿಟ್ಟರೆ 5 ಜನ ಸೋಲ್ತೀರಿ ಅಂತ. ಅದನ್ನ ತೆಗೆದೆ ನೋಡಿ, ವೈರಲ್ ಆಗಿ ನೋಡಿ. ಅದು ಸತ್ಯ. ಅವ್ರ ಮಕ್ಕಳು ಹಣೆ ಮಾಡಿ ಹೇಳಿದ್ರು, ನನ್ನ ಮಗನ ಹಣೆಗೂ ಕುಮಾರಸ್ವಾಮಿ ಕೈ ಬಿಟ್ಟರೆ 5 ಜನ ಸೋಲ್ತೀರಿ ಅಂತ. ಹಂಗೆ ಆಗಿದೆಯಲ್ಲ. ಈಗ ಕ್ಷೇತ್ರದ ಅಭಿವೃದ್ಧಿ ಅಲ್ಲ, ಒಂದು ಒಳ ಒಪ್ಪಂದ ರಾಜಕೀಯ ಮಾಡ್ಯಾರ ಅಂತ ನಂಗೆ ಒಂದು ಅನುಮಾನ ಇದೆ. ಆದರೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಭಾಳ ಲೋಪಗಳಿತ್ತು. ಕೆಲವೊಂದು ಬೂತ್ ಕಮಿಟಿ ಇರಲಿಲ್ಲ, ಪಾರ್ಟಿ ಆರ್ಗನೈಸೇಷನ್ ಇರಲಿಲ್ಲ. ಅವೆಲ್ಲ ಸರಿ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ಅದು ಸೋಲಕ್ಕೆ ಕಾರಣ ಆಗಿದೆ. ಇದು ಶ್ರಮ ವಿಚಾರ ಅಂತ ನಾವು ಭಾವಿಸ್ತೀವಿ. ಮುಂದೆ ಮತ್ತೆ ಮಾಡೋಣ, ಮುಂದೆ ಆರ್ಗನೈಸ್ ಮಾಡೇ ಮಾಡ್ತೀವಿ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಾವು ಎಲ್ಲ ಸರಿ ಮಾಡ್ಕೊಂಡು ನಾವು ಮತ್ತೆ ಮಾಡ್ತೀವಿ. ಬಿಜೆಪಿಯವರು ಕಾಂಗ್ರೆಸ್ಸಿಗೆ ವೋಟ್ ಹಾಕಿ JDSಗಂತೂ ಹಾಕಬೇಡಿ ಅಂತ ಕ್ಯಾಂಪೇನ್ ಮಾಡಿದರು. ಅದೇನಾದರೂ ನಿಮಗೆ ಹೊಡ್ತಾ ಬಿತ್ತಾ ಅಂತ? ಎಲ್ಲ ಆ ಥರ ಮಾಡಿದ್ದಾರೆ. ಅವ್ರಿಗೆ ಉದ್ದೇಶ ಏನು? ಕೆಲವೊಂದು BJP ಎಲ್ಲರೂ ಅಲ್ಲ, ಕೆಲವರು ಒಂದು ಸ್ವಲ್ಪ ಜನ ಲೀಡರ್ಶಿಪ್ ವಹಿಸೋರು ಆ ಥರ ಮಾಡಿದ್ದಾರೆ ಅಂತ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಇಲ್ಲಾಂದರೆ ನೀವು ಪಕ್ಷ ಬಿಟ್ಟಿದ್ದು ಹೊಡ್ತಾ ಬಿತ್ತಾ ಏನಾದರೂ? ಅಲ್ಲ, BJP ನಾನೇ ಕಟ್ಟಿ ಬೆಳೆಸಿದ್ದಲ್ಲ ಸರ್. ಇವತ್ತು ನಾನೇ ಇಲ್ಲಿ ಮೂಡಿಗೆರೆ ಗಲ್ಲಿಗೆಲ್ಲ ಕಟ್ಟಿ ಬೆಳೆಸಿದ್ದು. ಮತ್ತು ಅದು ಹಾಗಾಗಿ ನಾನು ಯಾರನ್ನೂ ಕರೆಯೋಕ್ಕೆ ಹೋಗಲ್ಲ. ನಾನು ಪಾಡಿಂದ ಬಂದೇನೆ ಅಷ್ಟೇ. ಅವರೆಲ್ಲ ಅಲ್ಲೇ ಉಳ್ಕೊಂಡ್ರು. ಹಾಗಾಗಿ ಅದು ಕಾರಣ ಇದೆ. ಈಗ CT ರವಿ ಅವರು ನಿಮ್ಮ ಬಗ್ಗೆ ನಿಮಗೆ ಪಕ್ಷ ಟಿಕೆಟ್ ಕೊಡಲಿಕ್ಕೂ ಹಿಂದೇಟು ಮಾಡಿ ನಿಮಗೆ ಒಳತಂತ್ರ ಮಾಡಿದರು. ನೀವು ಒಂದು ಮಾತು ಹೇಳಿರಿ ಹಿಂದೆ, ಯಡಿಯೂರಪ್ಪ ಸ್ವಿಚ್ ಆಫ್ ಮಾಡ್ತು ಅಂದರೆ CT ರವಿ ಹೋಗ್ತಾರೆ. ಬಟ್ ಇದೇ ಸ್ಕ್ರಿಪ್ ಆಯ್ತಲ್ಲ, ಇದಕ್ಕೆ ಏನು ಹೇಳ್ತೀರಾ? ಸತ್ಯ ವಿಚಾರ. ಸ್ವಿಚ್ ಆಫ್ ಮಾಡಲಿಲ್ಲ, ಮಾಡಿದರೆ ಇವತ್ತೇ ಬರೋದು, ಆಯಿತಾ? ಆದರೆ ನಾನು ಮಾತು ಸತ್ಯ ಅಂತ ನನಗೆ ಗೊತ್ತಿತ್ತು. ಹಾಗೆ ಆಗುತ್ತಂತ ಅದು ಈಗ ಆಗಿದೆ. ಅದನ್ನು ಅವರು ಅನುಭವಿಸ್ತಾರೆ. ಹಾಗೆ CT ರವಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅದು ನನ್ನನ್ನು BJPಯಿಂದ ಕಳಿಸಿದರು. CT ರವಿಯವರು ನನ್ನನ್ನು BJPಯಿಂದ ಕಳಿಸಿದ್ದಾರೆ. ಆಗ ಅವರು ಕ್ಷೇತ್ರದಿಂದ ಖಾಲಿ ಮಾಡಬೇಕಾಗತ್ತೆ. ಅದು ಇನ್ನು ಮುಂದೆ ವೀರಶೈವ ಲಿಂಗಾಯತರ ಕ್ಷೇತ್ರ. ಇನ್ನು ಮುಂದೆ ಈ ಗಳಿಗೆ ನಿನ್ನೆಯಿಂದ ಅದು ವೀರಶೈವ ಲಿಂಗಾಯತರ ಕ್ಷೇತ್ರ. ಇವರು ದತ್ತಮಾಲೆ ಇರ್ಬೋದು ಅಥವಾ ಬೇರೆ ಬೇರೆ ಎಂಥದ ಐತರ ಘಟನೆಗಳನ್ನ ಇಟ್ಕೊಂಡು ಇರ್ಬೋದು, ಮೋಟಿವೇಟ್ ಮಾಡ್ಕೊಂಡು ಇನ್ನು ಮುಂದೆ ಆಗಲ್ಲ. ಇದು ಇನ್ನು ಮುಂದೆ ಅದು ವೀರಶೈವ ಲಿಂಗಾಯತ ಕ್ಷೇತ್ರ. ನಿನ್ನೆಯಿಂದ
ಯಾವುದೇ ಕಾರಣಕ್ಕೂ. ಒಕ್ಕಲಿಗ ಜನಾಂಗ ಇರೋದು 6,000 ಜನ ಅಲ್ಲಿ. ಅದನ್ನೇ ಅವ್ರ ಕ್ಷೇತ್ರ ಅವರೇ ಖಾಲಿ ಮಾಡೋರು. ನನ್ನನ್ನು ಬಿ ಜೆ ಪಿಯಿಂದ ಖಾಲಿ ಮಾಡಿಸ್ಯಾರೆ, ಅವರು ಕ್ಷೇತ್ರನ ಖಾಲಿ ಮಾಡೋಕ್ಕಾಗುತ್ತೆ. ಬಟ್ ಇಡೀ ಬಿ ಜೆ ಪಿನೇ ಸ್ವೀಪ್ ಆಗೋಕ್ಕೆ ಕಾರಣ ನಿಮ್ಮನ್ನು ಹೊರಗೆ ಹಾಕಿದ್ದೇ ಒಂದು. ಹೌದು, ನನ್ನ ಹೊರಗೆ ಹಾಕಿದ್ದಕ್ಕೆ ಭಾಳ ಒಬ್ಬರು ಸಾಮಾನ್ಯ ಜನ ಹೇಳ್ತಾರೆ, ಕುಮಾರಸ್ವಾಮಿ ಕೈ ಬಿಟ್ಟು ಕಾರಣಕ್ಕಾಗಿ 5 ಹೋಗುತ್ತೆ ಅಂತ ಅವ್ರು ಹೇಳಿದರು. ಅವರು ಒಬ್ರು ಯಾರೋ ಹೇಳಿದರು, ಕನಗೇರಿ ಪಾಪಣ್ಣ ಅಂತ. ಅವ್ರನ್ನ ಬಿಟ್ಟು ನೀವು 5 ಜನ ಸೋಲ್ತೀರಿ ಅಂತ. ಅದನ್ನ ತೆಗೆದೆ ನೋಡಿ, ವೈರಲ್ ಆಗಿ ನೋಡಿ. ಅದು ಸತ್ಯ. ಅವ್ರ ಮಕ್ಕಳು ಹಣೆ ಮಾಡಿ ಹೇಳಿದ್ರು, ನನ್ನ ಮಗನ ಹಣೆಗೂ ಕುಮಾರಸ್ವಾಮಿ ಕೈ ಬಿಟ್ಟರೆ 5 ಜನ ಸೋಲ್ತೀರಿ ಅಂತ. ಹಂಗೆ ಆಗಿದೆಯಲ್ಲ. ಈಗ ಕ್ಷೇತ್ರದ ಅಭಿವೃದ್ಧಿ